ನಮಸ್ಕಾರ ವೀಕ್ಷಕರೇ, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರವಣ ಉಪಕರಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದೇವೆ. ಈ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಆಡಿಯಾಲಜಿ ಎನಪೋಯ ಮೆಡಿಕಲ್ ಕಾಲೇಜಿನ ಮಿಸ್ಟರ್ ಹೇಮರಾಜ ನಾಯಕರವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ಮೊದಲಿಗೆ ಈ ವಿಶ್ವ ಶ್ರವಣ ದಿನದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರತಿ ವರ್ಷ ಮಾರ್ಚ್ 3ರಂದು ವಿಶ್ವ ಶ್ರವಣ ದಿನ ಅಂತ ಆರ್ಗನೈಸ್ ಮಾಡುತ್ತೆ. ಇದ್ರ ಮುಖ್ಯ ಉದ್ದೇಶ ಏನಂತಂದರೆ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಕಿವಿ ಮತ್ತು ಕಿವಿ ತೊಂದರೆಗಳು ಬರೋವಂಥದ್ದನ್ನು ಪ್ರಿವೆಂಟ್ ಮಾಡುವಂಥದ್ದು ಮತ್ತು ಅದ್ರ ಬಗ್ಗೆ ಅದನ್ನು ತಡೆಗಟ್ಟೋ ವಿಧಾನಗಳ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಆಚರಿಸುವಂಥದ್ದು ದಿನ. ಅದೇ ರೀತಿ ಈ ವರ್ಷ ಅದು ಒಂದು ಥೀಮ್ ಕೊಟ್ಟಿದೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಒಂದು ಥೀಮ್ ಕೊಟ್ಟಿದೆ. ಅದ್ರ ಪ್ರಕಾರ ಈ ವರ್ಷ ಏನಂತಂದರೆ ಸೇಫ್ ಲಿಸನಿಂಗ್ ಲೆವೆಲ್ಸಿಂದ ಲೈಫ್ ಸ್ಪ್ಯಾನಲ್ಲಿ, ಅಂದರೆ ಜೀವನ ಇದರಲ್ಲಿ ಬರುವಂಥ ಕಿವಿ ತೊಂದರೆಗಳನ್ನ ತಡೆಗಟ್ಬೋದು ಅಂತ ಒಂದು ಥೀಮ್ ಇದೆ. ಅದು ಮಾರ್ಚ್ 3ರ ವಿಶೇಷತೆ. ದಟ್ ಈಸ್ ಅಬೌಟ್ ವಿಶ್ವ ಏನು ಹೇಳ್ತಾರೆ ಅದಕ್ಕೆ, ವಿಶ್ವ ಶ್ರವಣ ದಿನಾಚರಣೆ ಅಂತ ಹೇಳಿ ಹೋಗಿ. ದಟ್ಸ್ ಅ ನೈಸ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಮೊದಲಿಗೆ ಕಿವಿ ತೊಂದರೆಗಳು ಏನು ಅಂತ ಹೇಳಿ, ಅಂದರೆ ಕಿವುಡುತನದ ಬಗೆಗಳ ಬಗ್ಗೆ ಹೇಳಿ ಡಾಕ್ಟರ್. ಓಕೆ. ಇದು ವಿಶ್ವಸಂಸ್ಥೆ ಇದನ್ನು ಏನಕ್ಕೆ ಪರಿಗಣಿಸುತ್ತೆ ಅಂತ ಅಂದರೆ, ಸಾಮಾನ್ಯವಾಗಿ ಹುಟ್ಟಿದ ಮಕ್ಕಳಲ್ಲಿ, ಈಗ ಸಾವಿರ ಹುಟ್ಟಿದ ಮಕ್ಕಳಲ್ಲಿ ಆಲ್ಮೋಸ್ಟ್ 4 ಮಕ್ಕಳಲ್ಲಿ ಕಿವಿ ತೊಂದರೆ ಕಾಣಿಸುತ್ತೆ, 4ರಿಂದ 7 ಅಂತ. NICU ಅಥವಾ ಕ್ರಿಟಿಕಲ್ ಇರೋವಂಥದ್ದು ಅಥವಾ ರಿಸ್ಕ್ ಇರೋಂಥ ಮಕ್ಕಳಲ್ಲಿ ಸಾಮಾನ್ಯವಾಗಿ 7 ಮಕ್ಕಳಲ್ಲಿ 100ಕ್ಕೆ 7 ಮಕ್ಕಳಲ್ಲಿ ಕಿವಿ ತೊಂದರೆ ಕಾಣಿಸುತ್ತೆ. ಅದೊಂದು. ಮತ್ತು ಈಗಿನ ಜೀವನ ಶೈಲಿಯಲ್ಲಿ ಕಂಪೇರ್ ಮಾಡಿದ್ರೆ ಇದು ಇನ್ಸಿಡೆನ್ಸ್ ಅಂತ ಹೇಳ್ತೀವಿ ಅಥವಾ ಪ್ರಿವಿಲೆನ್ಸ್, ಶ್ರವಣ ದೋಷಗಳು ಕಾಣಿಸುವಂಥದ್ದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಇದೆ. ಶ್ರವಣ ದೋಷಗಳಲ್ಲಿ ಬೇಸಿಕ್ಕಾಗಿ ಅಂದರೆ ಮುಖ್ಯವಾಗಿ 3 ವಿಧಾನ ಇರುತ್ತೆ. ನಾವು ಕಿವಿಯನ್ನು ಅದು ಕೆಲಸ ಮಾಡುವ ವಿಧಾನ ನೋಡುವಾಗ ಹೊರಕಿವಿ, ಮಧ್ಯ ಕಿವಿ ಮತ್ತು ಒಳಕಿವಿ ಅಂತ ಇರುತ್ತೆ. ಹೊರಕಿವಿ ಮತ್ತು ಮಧ್ಯ ಕಿವಿಲಿ ಏನೇ ತೊಂದರೆಗಳಾದರೂ ಅದಕ್ಕೆ ಸರ್ಜಿಕಲ್ ಇಂಟರ್ವೆನ್ಷನ್ ಅಂತ ಹೇಳ್ತೇವೆ, ಅದರಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಕೆಲವು ಸಲ ಇನ್ಫೆಕ್ಷನ್ ಆದಾಗ, ಒಳಗಡೆ ಕಿವಿಯಲ್ಲಿ ತೊಂದರೆ ಆದಾಗ ಅದನ್ನು ಟ್ರೀಟ್ಮೆಂಟ್ ಮಾಡುವಂಥ ಕೆಲವು ಪಾಸಿಬಿಲಿಟೀಸ್ ಇರುತ್ತೆ. ಅದೇ ರೀತಿ ಕಂಡಕ್ಟಿವ್ ಇಯರಿಂಗ್ ಲಾಸ್ ಅಂತ ಹೇಳ್ತೇವೆ, ಸೆನ್ಸರಿ ನ್ಯೂರಲ್ ಇಯರಿಂಗ್ ಲಾಸ್ ಅಂತ ಹೇಳ್ತೇವೆ, ಮತ್ತು ಮಿಕ್ಸ್ಡ್ ಇಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಕಂಡಕ್ಟಿವ್ ಮತ್ತು ಮಿಕ್ಸ್ಡ್ ಇಯರಿಂಗ್ ಲಾಸಿಗೆ ಮೆಡಿಕೇಷನ್ಸು ಮತ್ತು ಸರ್ಜರಿ ಮುಖಾಂತರ ಟ್ರೀಟ್ ಮಾಡ್ಬೋದು. ಕೆಲವು ಸಲ ಸೆನ್ಸರಿ ನ್ಯೂರಲ್ ಇಯರಿಂಗ್ ಲಾಸ್, ಒಂದು ಸಲ ಕಿವಿ ತೊಂದರೆ ಬಂದರೆ ಅದು ರಿವರ್ಸ್ ಮಾಡಲಿಕ್ಕಾಗಲ್ಲ. ಅಂಥ ಸಿಚುವೇಶನ್ಸ್ನ ಅದರಲ್ಲಿ ಅದನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು ಇರುತ್ತೆ. ಅದ್ರ ಪ್ರಕಾರ ನೋಡೋದಾದರೆ ಸಾಮಾನ್ಯವಾಗಿ ಸೆನ್ಸರಿ ನ್ಯೂರಲ್ ಇಯರಿಂಗ್ ಲಾಸ್ ಇದ್ದವರಲ್ಲಿ ಮುಂದಿನ ಆಪ್ಷನ್ಸ್ ಏನಪ್ಪ ಅಂತಂದರೆ, ಒಂದು ಕಿವಿ ಅಥವಾ ಶ್ರವಣ ಉಪಕರಣ ಉಪಯೋಗಿಸುವಂಥದ್ದು, ಅಥವಾ ಇಯರಿಂಗ್ ಏಡ್ ಅಂತ ಹೇಳ್ತೀವಿ, ಅಥವಾ ಮಿಷಿನ್ ಅಂತ, ಕಿವಿ ಮಿಷಿನ್ ಅಂತ ಹೇಳುವಂಥದ್ದು. ಆ ಶ್ರವಣ ಉಪಕರಣಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಮ ಆಡಿಯನ್ಸ್ಗೆ. ಓಕೆ. ಶ್ರವಣ ಉಪಕರಣಗಳು ಮುಖ್ಯವಾಗಿ 2 ವಿಧಾನ ಇರುತ್ತೆ. ಒಂದು ಅನಲಾಗ್ ಮಿಷಿನ್ ಅಂತ ಹೇಳ್ತೇವೆ, ಮತ್ತು ಇನ್ನೊಂದು ಡಿಜಿಟಲ್ ಮಿಷಿನ್ ಅಂತ ಹೇಳ್ತೇವೆ. ಈ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಬರೋಕ್ಕಿಂತ ಮುಂಚೆ ಇದ್ದಿದ್ದು ಶ್ರವಣ ಉಪಕರಣಗಳು ಅಥವಾ ಬೆಳ್ಕೊಂಬಂದಿದ್ದ ವಿಧಾನ ನೋಡಿದ್ರೆ, ಮುಂಚೆ ಎಲ್ಲ ಒಂದು ಪಾಕೆಟ್ ಮಾಡೆಲ್ ಬರುವಂಥದ್ದು, ಅದಕ್ಕೆ ಒಂದು ವೈರ್ ಇರುವಂಥದ್ದು. ಅದು ಅನಲಾಗ್ ಮಿಷಿನಲ್ಲಿ ಬರುವಂಥ ವಿಧಾನ. ಅನಲಾಗ್ ಮಿಷಿನಲ್ಲಿ ಅದು ಸಿಗ್ನಲ್ ಪ್ರೋಸೆಸ್ ಮಾಡೋದು, ಶಬ್ದಗಳನ್ನ ಕೇಳಿಸ್ಕೊಂಡು ಅದು ಪ್ರೋಸೆಸ್ ಮಾಡೋ ಆಲ್ಗರಿದಮ್ಸ್ ಎಲ್ಲ ಬೇರೆ ಇರುತ್ತೆ. ಡಿಜಿಟಲ್ ಮಿಷಿನ್ಗಳಲ್ಲಿ ಏನಂದರೆ DSP ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಬರೋ ಸೌಂಡ್ಗಳು, ಸ್ಪೀಚನ್ನ ಅದು ಪ್ರೋಸೆಸ್ ಮಾಡಿ, ಅದು ಡಿಫ್ರೆಂಟ್ ಆಲ್ಗರಿದಮ್ಸ್ ಯೂಸ್ ಮಾಡಿ, ನಾಯ್ಸ್ ಕ್ಯಾನ್ಸಲೇಷನ್ ಆಗಲಿ ಅಥವಾ ಅದ್ರ ಸ್ಪೀಚ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಮಾಡುವಂಥದ್ದು ಡಿಜಿಟಲ್ ಮಿಷಿನ್ಗಳು. ಇದು ಡಿಜಿಟಲ್ ಮಿಷಿನ್ಗಳಲ್ಲಿ ಅದನ್ನು ಸಾಫ್ಟ್ವೇರ್ಗೆ ಕನೆಕ್ಟ್ ಮಾಡಿ, ಒಂದು ವ್ಯಕ್ತಿಯ ಕಿವಿ ತೊಂದರೆ ಎಷ್ಟು ಪ್ರಮಾಣದಲ್ಲಿದೆ, ಯಾವ ಡಿಗ್ರಿ ಮತ್ತು ಯಾವ ಟೈಪ್ ಇದೆ, ಅದ್ರ ಬೇಸಿಸ್ ಮೇಲೆ ಅದನ್ನು ಸಾಫ್ಟ್ವೇರ್ಗೆ ಹಾಕಿ ಪ್ರೋಗ್ರಾಮ್ ಮಾಡುವಂಥದ್ದು. ಪ್ರೋಗ್ರಾಮ್ ಮಾಡಿ ಅದನ್ನು ಇಂಡಿವಿಜುವಲ್ ಆಗಿ, ಅಂದರೆ ಆ ವ್ಯಕ್ತಿಗೆ ತಕ್ಕಂಗಿರೋಂಥ ಆಡಿಯೋಗ್ರಾಮ್ ಬೇಸ್ಡ್ ಮೇಲೆ, ಅಂದರೆ ಕಿವಿ ಪರೀಕ್ಷೆ ರಿಪೋರ್ಟ್ನ ಆಡಿಯೋಗ್ರಾಮ್ ಅಂತ ಹೇಳ್ತೇವೆ. ಆಡಿಯೋಗ್ರಾಮ್ ಬೇಸ್ಡ್ ಮೇಲೆ ಅದನ್ನು ಸಾಫ್ಟ್ವೇರ್ಗೆ ಹಾಕಿ ಪ್ರೋಗ್ರಾಮ್ ಮಾಡುವಂಥದ್ದು, ಅದು ಡಿಜಿಟಲ್ ಮಿಷಿನ್ಗಳಲ್ಲಿ ಬರುತ್ತೆ.
ಓಕೆ. ಅದು ಟೆಕ್ನಾಲಜಿ ವೈಸ್ 2 ವಿಧಾನಗಳು. ಸೊ ಬೇರೆ ಬೇರೆ ವಿಧಾನಗಳು ಅದ್ರ ಶೈಲಿಯಲ್ಲಿ, ಅಂದರೆ ಯಾವ ಶೇಪಲ್ಲಿರುತ್ತೆ ಅಥವಾ ಹೇಗೆ ಅದನ್ನು ಉಪಯೋಗಿಸೋದು ಅಂತ ಅದ್ರ ಮೇಲೆ ಸೊ ನಾವು ಹಲವಾರು ಅಂದರೆ 4-5 ಟೈಪ್ಸ್ ಮಿಷಿನ್ಗಳಿರುತ್ತೆ. ಮೊದಲನೇದು ಕಿವಿ ಹಿಂದೆ ಹಾಕೊಳ್ಳೋಂಥದ್ದು ಮಿಷಿನ್ ಇರುತ್ತೆ. ಸೊ ಕಿವಿ ಹಿಂದೆ ಹಾಕೊಳ್ಳೋಂಥ ಮಿಷಿನು ಸಾಮಾನ್ಯವಾಗಿ ಈ ಥರ ಇರುತ್ತೆ ಅದು. ಸೊ ಇದನ್ನು BTE ಅಂತ ಹೇಳ್ತಾರೆ. ಸೊ ಇದು ಕಿವಿ ಹಿಂದೆ ಹೀಗೆ ಮಿಷಿನ್ ಹೋಗುತ್ತೆ. ಸೊ ಅದೇ ಥರ ಅದು ಸೈಜಸ್ ವೇರಿಯೇಷನ್. ಈಗೆಲ್ಲ ಅವ್ರಿಗೆ ಯಾರಿಗಾದ್ರೂ ಕಿವಿ ತೊಂದರೆ ಇದ್ದರೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಕೆಲವೊಂದು ಮೆಂಟಾಲಿಟಿ ಇರುತ್ತೆ. ಅಂದರೆ ಅದನ್ನ ಪ್ರಾಬ್ಲಮ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಕಾಸ್ಮೆಟಿಕ್ ಅಪೀಲಿಂಗ್ ಆಗಲಿ ಅದೆಲ್ಲ ಇರುತ್ತೆ. ಹಾಗಾಗಿ ಸೊ ನೆಕ್ಸ್ಟು ITC ಇಯರಿಂಗ್ ಏಡ್ ಅಂತ ಹೇಳ್ತೇವೆ. ಇದು ಇನ್ ದ ಕೆನಾಲ್ ಇಯರಿಂಗ್ ಏಡ್ ಅಂತ ಇರುತ್ತೆ. ಸೊ ಇದು ಕಂಪ್ಲೀಟಾಗಿ ಹೀಗೆ ಹೊರಗಡೆ ಹಾಕುವಂಥದ್ದು. ಸೊ ಹೊರಗಡೆ ಭಾಗದಲ್ಲಿ ಕಾಣಿಸೋದಿಲ್ಲ ಮಿಷಿನ್ನು. ಸೊ ಇದು ITC ಇಯರಿಂಗ್ ಏಡು. ಸೊ ಇನ್ನು ಕೆಲವು ಆಪ್ಷನ್ಸ್ ಏನಪ್ಪ ಅಂದರೆ ಅದು ಕಂಪ್ಲೀಟ್ಲಿ ಇನ್ ದ ಕೆನಾಲ್ ಇಯರಿಂಗ್ ಏಡ್ ಅಂತ ಹೇಳ್ತೇವೆ. ಇದು CIC ಇಯರಿಂಗ್ ಏಡು. ಸೊ ಇದನ್ನು ಉಪಯೋಗಿಸುವಾಗ ಅದು ಕಂಪ್ಲೀಟಾಗಿ ಕಾಣಿಸ್ತಿರೋ ಥರ ಒಳಗಡೆ ಕಿವಿಗೆ ಹೋಗುತ್ತೆ. ಸೊ ಇತ್ತೀಚೆಗೆ ಎಲ್ಲರಿಗೂ ಡಿಮ್ಯಾಂಡ್ ಏನಪ್ಪ ಅಂತ ಅಂದರೆ CIC ಮಿಷಿನ್ ಉಪಯೋಗಿಸ್ಕೋಬೇಕು, ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಹಾಗೆ. ಎಲ್ರಿಗೊಂದು ಹೆಸಿಟೇಷನ್ಸ್ ಇರ್ತದೆ. ಹೌದು, ಎಸ್ಪೆಷಲಿ ನಾವು ಸೀನಿಯರ್ ಸಿಟಿಜನ್ಸ್ ನೋಡುವಾಗ ಸೊ ತೊಂದರೆ ಇರೋದನ್ನ ಆಕ್ಸೆಪ್ಟೆನ್ಸಲ್ಲಿ ನೋಡುವಾಗ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನನಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ ಹಾಗೆಲ್ಲ ಹೇಳುವಾಗ ಕನ್ವಿನ್ಸ್ ಮಾಡೋದಕ್ಕೆ ಒಂದು ವಿಧಾನ ಅಂದರೆ ಈ ಮಿಷಿನ್ ಕಾಣಿಸ್ತಿರೋ ಥರ ಹಾಕೊಬೋದು ಅಂತ ಹೇಳುವಂಥದ್ದು. ಓಕೆ. ಸೊ ಈ ಹಿಯರಿಂಗ್ ಏಡಿನ ತೊಂದರೆಗಳೇನು ಅಂತ ಹೇಳಿ. ಓಕೆ, ಇಯರಿಂಗ್ ಏಡ್ ಉಪಯೋಗಿಸುವಾಗ ಸಾಮಾನ್ಯವಾಗಿ 40ಕ್ಕಿಂತ ಒಂದೊಂದು ಸೌಂಡಿಗೆ ಒಂದೊಂದು ಲೆವೆಲ್ ಇರುತ್ತೆ. ಈಗ ನಾವು ಮಾತಾಡೋದು ಒಂದು 40ರಿಂದ 50 dB ಅಂತ ಹೇಳ್ತೇವೆ, ಡೆಸಿಬಲ್ ಅಂತ. ಸೊ ಅದು 40ರಿಂದ 50 ಡೆಸಿಬಲ್ ಇರುತ್ತೆ. ಸೊ ಅದೇ ಥರ ವೆಹಿಕಲ್ ಸೌಂಡ್ಸ್ ಎಲ್ಲ ಬಂದು 80ರಿಂದ 90 ಆ ಥರ ಇರುತ್ತೆ. ಸಾಮಾನ್ಯವಾಗಿ ಸೆನ್ಸರಿ ನ್ಯೂರಲ್ ಇಯರಿಂಗ್ ಲಾಸ್ ಇದ್ದು 40ಕ್ಕಿಂತ ಹೆಚ್ಚು ತೊಂದರೆ ಇದ್ದರೆ 2 ಕಡೆ ಕಿವಿಯಲ್ಲಿ, ಅಂಥವರಿಗೆ ನಾವು ಮಿಷಿನ್ ಫಿಟ್ಟಿಂಗ್ ಮಾಡೋವಂಥದ್ದು ಅಥವಾ ಟ್ರಯಲ್ ನೋಡೋವಂಥದ್ದು ಮಾಡ್ತೀವಿ. ಸೊ ಈ ಮಿಷಿನ್ಗಳು ನಾನಾ ರೀತಿದು ಹೇಳಿದೆ, ಟೆಕ್ನಾಲಜಿ ವೈಸ್ ಹೇಳಿದೆ. ಸೊ ಕೆಲವು ಕ್ಯಾಟಗರಿಗೆ ಮಾತ್ರ, ಅಂದರೆ ಇಷ್ಟು ಪ್ರಮಾಣದ ತೊಂದರೆ ಇದ್ದರೆ ಅವರಿಗೆ ಅದು ಸೆಟ್ ಆಗುವಂಥದ್ದು. ಸ್ಟ್ರಾಂಗ್ ಗೇನ್ ಇರುತ್ತೆ ಅಥವಾ ಮಾಡ್ರೇಟ್ ಗೇನ್ ಅಥವಾ ಮೈಲ್ಡ್ ಗೇನ್, ಈ ಥರ ಇಯರಿಂಗ್ ಏಡ್ ಗೇನ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮೈಕ್ರೋಫೋನ್ ಇರುತ್ತೆ, ನಾವು ಮಾತಾಡೋ ವಿಧಾನನ ಅದು ಮಾತಾಡಿದ್ದನ್ನು ಪಿಕಪ್ ಮಾಡಿ ಜೋರು ಮಾಡಿ ಕೊಡುವಂಥದ್ದು. ಇದನ್ನು ಉಪಯೋಗಿಸುವಾಗ ವೇರ್ ಆ್ಯಂಡ್ ಟೇರ್ ಅದು ಕೆಲವು ತೊಂದರೆಗಳು ಕಾಣಿಸ್ಬೋದು. ಸಾಮಾನ್ಯವಾಗಿ ಕಾಣಿಸುವಂಥದ್ದು 4 ತೊಂದರೆಗಳಿರುತ್ತೆ. ಒಂದು, ಮಿಷಿನ್ ಉಪಯೋಗಿಸುವಾಗ ಸೌಂಡ್ ಬರದೇ ಇರೋವಂಥದ್ದು. ಕೆಲವು ಸಲ ಸೌಂಡ್ ಬರ್ತಾ ಇದೆ ಬಟ್ ಇಂಟರ್ಮಿಟೆಂಟಾಗಿ ಬರುತ್ತೆ, ಕೆಲವು ಸಲ ಬರುತ್ತೆ, ಕೆಲವು ಸಲ ಆಫ್ ಆಗುತ್ತೆ. ಕೆಲವು ಸಲ ಮಾತು ಕೇಳಿಸುತ್ತೆ ಬಟ್ ಸ್ಪಷ್ಟವಾಗಿ ಕೇಳಿಸ್ದೇ ಇರ್ಬೋದು, ಅಂದರೆ ಮಿಷಿನ್ ಉಪಯೋಗಿಸುವಾಗ ಮಾತು ಕೇಳಿಸುತ್ತೆ ಬಟ್ ಡಿಸ್ಟಾರ್ಷನ್ ಇರುತ್ತೆ, ಆ ಥರದ್ದು. ಕೆಲವು ಸಲ ಅದು ಔಟ್ಪುಟ್ ಅಥವಾ ಕಂಪ್ಲೀಟಾಗಿ ಬಂದಾಗುವಂಥದ್ದು. ಸೊ ಈ ಕ್ಯಾಟಗರೀಸ್ ನೋಡುವಾಗ ಸೊ ಮೊದಲನೇದು ಏನಪ್ಪ ಅಂದರೆ ಮಿಷಿನಲ್ಲಿ ಔಟ್ಪುಟ್ ಬರದೇ ಇದ್ದಾಗ, ಅಂದರೆ ಮಿಷಿನ್ ತೊಗೊಂಡಿರ್ತೀರ ಉಪಯೋಗಿಸ್ತಾ ಇರ್ತೀರ, ಅದು ಸಡನ್ನಾಗಿ ಸ್ಟಾಪ್ ಆದರೆ ಏನೇನು ಚೆಕ್ ಮಾಡಬೇಕು ಅಂದರೆ ಮೊದಲನೇದು ಸ್ವಿಚಸ್ ಏನಿರುತ್ತಲ್ಲ, ಸ್ವಿಚ್ ಇಯರಿಂಗ್ ಏಡ್ ಮಿಷಿನ್ದು ಸ್ವಿಚ್ಗಳು ಮತ್ತು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇರುತ್ತೆ. ಸೊ ಅದು ಬ್ಯಾಟ್ರಿ ವೈಸ್ ಮಿಷಿನ್. ಓಕೆ, ಹೌದು. ಸೊ ಮಿಷಿನ್ಗಳಿಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇರುತ್ತೆ, ಅದು ಪೆನ್ ಟಾರ್ಚ್ ಸೆಲ್ಸ್ ಎಲ್ಲ ಇರುತ್ತೆ, ಅದನ್ನು ಕಂಪಾರ್ಟ್ಮೆಂಟ್ ಒಂದು ಚೆಕ್ ಮಾಡಬೇಕು. ಮತ್ತು ಬಟನ್ಗಳು ಯಾವ ಸ್ವಿಚ್ ಬಟನ್ ಯಾವ ಪೊಸಿಷನಲ್ಲಿದೆ ಅದೊಂದು. ಸಾಮಾನ್ಯವಾಗಿ ಶಬ್ದ ಬರದೇ ಇರೋದಕ್ಕೆ ಕಾರಣ ಒಂದು ಬ್ಯಾಟ್ರಿ ಲೂಸ್ ಕನೆಕ್ಟಿವಿಟಿ ಇರ್ಬೋದು ಅಥವಾ ಬ್ಯಾಟ್ರಿ ಮುಗ್ದಿರ್ಬೋದು. ಸೊ ಬ್ಯಾಟ್ರಿಗಳಲ್ಲಿ ಬೇರೆ ಬೇರೆ ಸೈಜ್ದು ಇರುತ್ತೆ. ಸೊ 13ನೇದು ಅಥವಾ 625 ಆ ಥರ ಎಲ್ಲ ಇರುತ್ತೆ. ಸೊ ಈ ಬ್ಯಾಟ್ರಿಗಳು ಸಾಮಾನ್ಯವಾಗಿ 8 ಗಂಟೆ ಟೈಮ್ ಉಪಯೋಗಿಸಿದ್ರೆ ದಿನಕ್ಕೆ ಒಂದು 22 ದಿನ ಬರೋಂಥದ್ದು. ಸೊ ಮತ್ತು ಅದು ಮಿಷಿನಲ್ಲೇ ಒಂದು ಆಟೋಮೆಟಿಕ್ ಪ್ರೋಗ್ರಾಮ್ ಇರುತ್ತೆ, ಬ್ಯಾಟ್ರಿ ಕಡಿಮೆ ಆದಂಗೆ ಒಂದು ಬೀಪ್ ಸೌಂಡ್ ಬಂದು ಅದನ್ನು ಚೇಂಜ್ ಮಾಡುವಂಥ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಅಂದರೆ ನಾವು ಚೇಂಜ್ ಮಾಡಬೇಕು ಆ ಬೀಪ್ ಸೌಂಡ್ ಬಂದಾಗ. ಸೊ ಈ ಥರ ಬ್ಯಾಟ್ರಿದ್ದು ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಸೌಂಡ್ ಇಲ್ಲದೆ ಇದ್ದಾಗ. ಅದೇ ಈಗ ಇಯರಿಂಗ್ ಏಡನ್ನು ಉಪಯೋಗಿಸಬೇಕಾದ್ರೆ ಯಾವೆಲ್ಲ ವಿಷಯಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಂದ್ರೆ ತಿಳಿದಿರಬೇಕು ಅಂತ ಹೇಳಿ. ಸೊ ಮೊದಲನೇದಾಗಿ ಮಿಷಿನ್ನು ಉಪಯೋಗಿಸುವಾಗ ತಗೊಂಡಾದ್ಮೇಲೆ ಸೊ ಕೆಲವು ಫಸ್ಟ್ ಅದಕ್ಕೆ ಅಡ್ಜಸ್ಟ್ ಆಗುವಂಥದ್ದು ವಿಧಾನಗಳನ್ನ ನೋಡ್ಕೊಬೇಕು. ಮೊದಲನೇದಾಗಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಿಷಿನ್ ಹಾಕೊಂಡಾಗ ಅದು ತುಂಬ ಆರ್ಟಿಫಿಷಿಯಲ್ ಆಗಿರುತ್ತೆ. ಸೊ ಮೊದಲನೇಗೆ ಯಾವ್ಯಾವುದು ಸೌಂಡ್ ಸೋರ್ಸ್ಗಳು ಬರ್ತಾ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಈಗ ಮನೆಯಲ್ಲೇ ಕಾಣಿಸೋಂಥದ್ದು ಸೌಂಡ್ಗಳು ಅಂದರೆ ಕೇಳಿಸೋಂಥ ಸೌಂಡ್ಗಳು ಯಾವುದು ಅಂದರೆ ಫ್ರಿಡ್ಜ್ ಆಗಲಿ ಅಥವಾ AC ಸೌಂಡ್ ಆಗಲಿ, ಇದ್ರ ಬಗ್ಗೆ ಮುಂಚೆ ಅವ್ರಿಗೆ ಕಿವಿ ತೊಂದರೆ ಇದ್ದಾಗ ಕೇಳಿಸ್ತಿರಲ್ಲ, ಯಾಕೆಂದರೆ ಅದೆಲ್ಲ 40 ಅಥವಾ 30ಕ್ಕಿಂತ ಕಡಿಮೆ ಇರುತ್ತೆ. ಸೊ ಆ ಸೌಂಡ್ಗಳೆಲ್ಲ ಕೇಳ್ಸೋಕ್ಕೆ ಶುರು ಆದಾಗ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಸೆಕೆಂಡು, ಕಿವಿಯಲ್ಲಿ ಏನೋ ತುಂಬಿಕೊಂಡಂಗೆ ಅಂದಂಗೆ ಇರುತ್ತೆ ಅದು. ಸೊ ಯಾವುದೇ ಥರದ್ದು ಅನ್ಕಂಫರ್ಟೇಬಲ್.
ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ಸಾಮಾನ್ಯವಾಗಿ ಅವರಿಗೆ ಒಂದು 15ರಿಂದ 20 ದಿನ ಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ನೋಡಿ ಮಿಷಿನ್ ತಗೊಂಡ ತಕ್ಷಣ ಸರಿ ಆಗುತ್ತೆ ಅಥವಾ ಫಿಟ್ ಆಗುತ್ತೆ ಅಂತ ಇಲ್ಲ. ಸೊ ಅವರು ಅಡ್ಜಸ್ಟ್ಮೆಂಟಿಗೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಯೂಶ್ವಲಿ 15ರಿಂದ 20 ದಿನ ಟೈಮ್ ಬೇಕಾಗುತ್ತೆ ಅವರಿಗೆ. ಮಿಷಿನ್ ಉಪಯೋಗಿಸುವಾಗ ಫಸ್ಟ್ ಡಿಸ್ಕಂಫರ್ಟ್ ಅಂತ ಹೇಳಿದಾಗ ನೀವು ಸಾಮಾನ್ಯವಾಗಿ ನಾವು ಸ್ಟಾರ್ಟಿಂಗ್ ರೆಕಮೆಂಡ್ ಮಾಡೋದೇನೆಂದರೆ ಪ್ರತಿದಿನ 2 ಗಂಟೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸಾಮಾನ್ಯವಾಗಿ 2 ಗಂಟೆಯಿಂದ ಶುರು ಮಾಡಿ ಒಂದು 6 ಗಂಟೆ ಟೈಮ್ ಅಥವಾ ದಿನಕ್ಕೆ 8 ಗಂಟೆ ಟೈಮ್ ಉಪಯೋಗಿಸೋಂಥದ್ದನ್ನು ಅಭ್ಯಾಸ ಮಾಡ್ಕೊಬೇಕಾಗುತ್ತೆ. ಸೊ ಮಿಷಿನ್ನ ಯಾವಾಗಲೂ ಯೂಸ್ ಮಾಡಬೇಕಾ, ಅದು ಕೆಲವು ಕೇಳೋ ಪ್ರಶ್ನೆಗಳು. ಹೌದು, ಮಿಷಿನ್ ಕಿವಿ ತೊಂದರೆ ಇದ್ದರೆ ಅದನ್ನು ಮಿಷಿನ್ನೇ ಯಾವಾಗಲೂ ಉಪಯೋಗಿಸ್ಬೇಕು. ನಾವು ಸಂಭಾಷಣೆ ಮಾಡುವಾಗ ಅಥವಾ ಕಮ್ಯುನಿಕೇಷನ್ ಮಾಡುವಾಗ ಮಿಷಿನ್ ಅವಶ್ಯಕತೆ ಇರುತ್ತೆ. ಯಾವಾಗ ನಾವು ಮಲಗ್ತೀವಿ ಅಥವಾ ಯಾವಾಗ ಸ್ನಾನ ಮಾಡುವಾಗ ಅದನ್ನು ತೆಗೆದಿಡಬೇಕಾಗತ್ತೆ. ಮತ್ತು ಕೆಲವು ಡೂಸ್ ಆ್ಯಂಡ್ ಡು ನಾಟ್ಸ್ ಅಂತ ಇರುತ್ತೆ. ಅಂದರೆ ಕೆಲವು ಮಿಷಿನ್ ಉಪಯೋಗಿಸುವಾಗ ಇದನ್ನು ಕ್ರಮಗಳನ್ನ ಫಾಲೋ ಮಾಡಬೇಕು, ಕೆಲವನ್ನ ಮಾಡಬಾರ್ದು. ಏನೇನು ಮಾಡಬೇಕು ಅಂತಂದರೆ ಮೊದಲನೇದು ನಿಮಗೆ ಕೊಟ್ಟಿರೋಂಥ ಅಥವಾ ನಿಮಗೆ ಫಿಟ್ ಮಾಡಿರೋ ಮಿಷಿನ್ದು ಯಾವ ಮಾಡೆಲ್ ಇದೆ, ಯಾವ ನೇಮ್ ಇದೆ, ಆ ಮಿಷಿನ್ದು ಫೀಚರ್ಸ್ ತಿಳ್ಕೊಬೇಕಾಗುತ್ತೆ. ಸೊ ಅದನ್ನ ನಾವು ಎಷ್ಟು ಚಾನಲ್ ಮಿಷಿನ್ ಇದೆ, ಎಷ್ಟು ಗೇನ್ ಇದೆ ಅಂತ ಎಲ್ಲ ಒಂದು ಫೀಚರ್ ಇರುತ್ತೆ. ನಾವು ಈಗ ಹಿಯರಿಂಗ್ ಏಡ್ ಉಪಯೋಗಿಸುವ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವು ಅದರ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ. ಹಿಯರಿಂಗ್ ಏಡ್ ಯೂಸ್ ಮಾಡುವಾಗ ಕೆಲವು ವಿಷಯಗಳು ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಮೊದಲನೇದು ಅದು ಎಷ್ಟು ಬಾರಿ ಅದು ಸರ್ವಿಸ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದು ಪೀರಿಯಡಿಕಲ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಮಿಷಿನ್ನ ರೀಪ್ರೋಗ್ರಾಮಿಂಗ್ ಮಾಡೋದ್ರಿಂದ ಹಿಡಿದು ಈಗ ಕೆಲವು ವ್ಯಕ್ತಿಗೆ ಅದು ಎಷ್ಟು ತೊಂದರೆ ಇದೆ ಅದ್ರ ಬೇಸಿಸ್ ಮೇಲೆ ಸಾಫ್ಟ್ವೇರಲ್ಲಿ ಪ್ರೋಗ್ರಾಮ್ ಮಾಡಿ ಕೊಡೋವಂಥದ್ದು. ಸೊ ಅದನ್ನು ರೀಪ್ರೋಗ್ರಾಮಿಂಗ್ ಅಂತ ಹೇಳ್ತೇವೆ. ಸೊ ರೀಪ್ರೋಗ್ರಾಮಿಂಗ್ ಹಿಯರಿಂಗ್ ಏಡ್ನ ಅದರ ರೀಪ್ರೋಗ್ರಾಮಿಂಗ್ ಮಾಡಿಸ್ಕೋಬೇಕಾಗತ್ತೆ ರೆಗ್ಯುಲರ್ ಆಗಿ. ಸೆಕೆಂಡು, ಅದು ಯಾವಾಗ ಉಪಯೋಗಿಸೋದಿಲ್ಲ ಆವಾಗ ಅದನ್ನು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ನ ಓಪನ್ ಮಾಡಿ ಇಡೋದು ತುಂಬ ಇಂಪಾರ್ಟೆಂಟ್. ಸೊ ಕೆಲವು ಸಲ ಬ್ಯಾಟ್ರಿ ಲೀಕೇಜಿಂದ ಏನಾಗುತ್ತೆ, ಇಂಟಿಗ್ರೇಟೆಡ್ ಚಿಪ್ ಇರುತ್ತೆ ಮಿಷಿನ್ ಒಳಗಡೆ. ಸೊ ಅದು ಬೇಗ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಈಗ ಮಂಗಳೂರು ಕರಾವಳಿ ಪ್ರದೇಶಗಳಲ್ಲಿ ಅದು ಜಾಸ್ತಿ ಅಥವಾ ರೆಸ್ಟ್ ಹಿಡಿಯುವಂಥದ್ದು ಎಲ್ಲ ಕಾಣಿಸ್ಬೋದು. ಸೊ ಹಾಗಾಗಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಅಥವಾ ಬ್ಯಾಟ್ರಿದ ಬಗ್ಗೆ ಸ್ವಲ್ಪ ಲೀಕೇಜಸ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಮೂರನೇದು, ಈಗ ಕಂಟಿನ್ಯೂಸ್ ಆಗಿ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಮಿಷಿನ್ನ ಕ್ಯಾರಿ ಮಾಡೋದಾಗಲಿ ಅಥವಾ ತುಂಬ ವೆಹಿಕುಲರ್ ನಾಯ್ಸ್ ಇದ್ದಾಗ ಉಪಯೋಗಿಸೋಂಥದ್ದು ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸೊ ಹೆಚ್ಚಿನಾಗಿ ಸೌಂಡ್ ಪೊಲ್ಯೂಷನ್ ಇದ್ದಲ್ಲಿ ಅದನ್ನು ಉಪಯೋಗಿಸಬಾರ್ದಾ? ಹಾಗೇನಿಲ್ಲ. ಈಗ ಬಂದಿರೋ ಡಿಜಿಟಲ್ ಮಿಷಿನ್ಗಳಲ್ಲಿ ಏನಾಗುತ್ತೆ, ನಾಯ್ಸ್ ಕ್ಯಾನ್ಸಲೇಷನ್ ಟೆಕ್ನಾಲಜಿ ಆಟೋಮೆಟಿಕ್ ಆಗಿರುತ್ತೆ. ಸೊ ಅವರು ಕ್ವೈಟ್ ಸಿಚುವೇಶನ್ ಬಂದರೆ ಅಥವಾ ಶಬ್ದ ಇಲ್ಲದಿರೋ ಜಾಗಕ್ಕೆ ಬಂದರೆ ಅಥವಾ ಶಬ್ದ ಇರೋ ಜಾಗದಲ್ಲಿ ಬಂದರೆ ಅದು ಆಟೋಮೆಟಿಕ್ ಶಿಫ್ಟ್ ಆಗುತ್ತೆ. ಪ್ರೋಗ್ರಾಮ್ಗಳು ಮಿಷಿನ್ಗಳಲ್ಲಿ ಅದು ಆಟೋಮೆಟಿಕ್ ಶಿಫ್ಟ್ ಆಗಿ ಕಂಟಿನ್ಯೂಯಸ್ ಯಾವುದು ಸೋರ್ಸ್ ಆಫ್ ನಾಯ್ಸ್ ಇರುತ್ತೆ ಅದನ್ನು ಆಟೋಮೆಟಿಕ್ ಕ್ಯಾನ್ಸಲ್ ಮಾಡಿ ಸ್ಪೀಚ್ ಮಾತ್ರ ಎನ್ಹಾನ್ಸ್ ಮಾಡುವಂಥದ್ದು ಮಿಷಿನ್ ಇರುತ್ತೆ. ಸೊ ಅದೇ ಈಗ ಒಂದು ಆ ಥರ ಮಿಷಿನ್ಗಳೆಲ್ಲ ನೋಡುವಾಗ ಅದ್ರದ್ದು ಸಾಮಾನ್ಯವಾಗಿ ಶುರುವಾಗುವಂಥದ್ದು 13,000ದಿಂದ ಶುರು ಆಗುತ್ತೆ, ಅಪ್ ಟು 3 ಲಕ್ಷ ತನಕನೂ ಹೋಗುತ್ತೆ. ಸೊ ಒಂದೊಂದು ಮಿಷಿನ್ ನಮಗೆ ಬೇಕು ಯಾವ ಫೀಚರ್ಸ್ ಬೇಕು ಅದ್ರ ಬೇಸಿಸ್ ಮೇಲೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ಮಿಷಿನ್ ಉಪಯೋಗಿಸುವಾಗ ಕೆಲವು ಸಲ ಅದು ಕೆಳಗಡೆ ಬೀಳುವಂಥದ್ದಾಗಲಿ ಅಥವಾ ಅದನ್ನು ನಾವು ಯಾವ ಜಾಗದಲ್ಲಿ ಇಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವಾಗ ಉಪಯೋಗಿಸ್ತಿರಲ್ಲ ಆವಾಗ ಅದನ್ನು ಆದಷ್ಟು ಡ್ರೈ ಪ್ಲೇಸಲ್ಲಿ ಇಡಬೇಕು. ಮತ್ತು ಕೋಲ್ಡ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಡೈರೆಕ್ಟಾಗಿ ಬಿಸಿಲಿರೋಂಥದ್ದಾಗಲಿ ಅಥವಾ ಬೆಂಕಿ ಹತ್ರ ಇಡೋದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬಾಡಿ ಕವರಿಂಗ್ ಎಲ್ಲ ಏನು ಮೆಟೀರಿಯಲ್ಸ್ ಬರುತ್ತೆ ಅದು ಬೇಗ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಮಿಷಿನ್ಗೆ ತುಂಬ ಖರ್ಚು ಮಾಡಿ ಅದನ್ನು ಸರಿಗೆ ನೋಡ್ಕೊಳ್ಳಿಲ್ಲ ಅಂತಂದರೆ ಅದೊಂದು ಸ್ವಲ್ಪ ಲಾಸ್ ಆಗ್ಬೋದು. ಅಂದರೆ ಅದರಿಂದ ಏನು ಬೆನಿಫಿಟ್ ಅಷ್ಟು ಕಾಣಿಸ್ತೇ ಇರ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡು. ಎಸ್ ಡಾಕ್ಟರ್, ಇನ್ನು ಈ ಶ್ರವಣ ದೋಷ ಮತ್ತು ಹಿಯರಿಂಗ್ ಏಡ್ನ ಬಗ್ಗೆ ನಮಗೆ ಅಂದರೆ ಕೆಲವು ಸತ್ಯಾಂಶಗಳು ಇರ್ತದಲ್ಲ ಡಾಕ್ಟರ್, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು. ಸೊ ನಾನು ಅಬ್ಸರ್ವ್ ಮಾಡಿ ಅಥವಾ ನನ್ನ ಅನಿಸಿಕೆ ಪ್ರಕಾರ ನೋಡೋದಾದರೆ ತುಂಬ ಜನರಲ್ಲಿ ಏನು ಇದಿದೆ ಅಂತ ಅಂದರೆ ಕಿವಿ ತೊಂದರೆನ 3 ವರ್ಷಕ್ಕಿಂತ ಮುಂಚೆ ಅಥವಾ 5 ವರ್ಷಕ್ಕಿಂತ ಮುಂಚೆ ಅದನ್ನ ಗುರ್ತು ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಹೌದು, ಒಂದು 15ರಿಂದ 20 ವರ್ಷದಿಂದ ಹಿಂದೆ ಅದು ಆ ಥರ ಇತ್ತು. ಯಾಕೆಂದರೆ ಅವಾಗ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿರಲಿಲ್ಲ. ಸೊ ಕಿವಿ ತೊಂದರೆ ಐಡೆಂಟಿಫೈ ಮಾಡಲಿಕ್ಕೆ ಅಂದರೆ ಮಗು ಯಾವಾಗ ಮಾತಾಡ್ತಾ ಇಲ್ಲ ಸ್ಕೂಲಿಗೆ ಕಳಿಸ್ಬೇಕಾಗತ್ತೆ ಆವಾಗ ನಮಗೆ ಗೊತ್ತಾಗ್ತಾಯಿತ್ತು ಮಗು ಮಾತಾಡ್ತಾ ಇಲ್ಲ, ಕಿವಿ ತೊಂದರೆ ಇರ್ಬೋದು ಅಂತ. ಬಟ್ ಇವಾಗ ಎಲ್ಲ ಹಾಸ್ಪಿಟಲಲ್ಲೂ UNHS ಅಂತ ಹೇಳ್ತೇವೆ, ಅಂದರೆ ಯೂನಿವರ್ಸಲ್ ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ. ಸೊ ಪ್ರತಿಯೊಂದು ಮಗು ಹುಟ್ಟಿದ ಮಗುನ ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳ್ಸೋಕ್ಕೆ ಮುಂಚೆನೇ ಮಗುದು ಕಿವಿ ಪರೀಕ್ಷೆ ಆಗುತ್ತೆ ಇವಾಗ. ಸೊ ಅದನ್ನ ನಾವು ಅಂದರೆ ಇಂಪ್ಲಿಮೆಂಟೇಷನ್ ಅದು ಎಲ್ಲ ಹಾಸ್ಪಿಟಲಲ್ಲೂ ಮಾಡಬೇಕಂತ ರೂಲ್ ಇದೆ ಅದು. ಸೊ ಇಟ್ಸ್ ಕನ್ಸಿಡರ್ಡ್ ಆಸ್ ಮೆಡಿಕಲ್ ನೆಗ್ಲಿಜೆನ್ಸ್. ನಾವು ಅದು ಮಗುನ ಸ್ಕ್ರೀನ್ ಮಾಡಿ ಕಳಿಸ್ಲಿಲ್ಲ ಅಂದರೆ ಇಟ್ಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಬರುತ್ತೆ ಅದು.
ಸೊ ಇದ್ರ ಪ್ರಕಾರ ಟೆಕ್ನಾಲಜಿ ಎಲ್ಲ ನೋಡಿದಾಗ ಸೊ ನಾವು ಬೇಗ ಐಡೆಂಟಿಫೈ ಮಾಡ್ಬೋದು. ವಿತಿನ್ 1 ತಿಂಗಳಲ್ಲೇ ಮಗುಗೆ ಕಿವಿ ತೊಂದರೆ ಇರೋದನ್ನ ಕನ್ಫರ್ಮ್ ಮಾಡಿಕೊಂಡು 3ನೇ ತಿಂಗಳೊಳಗಡೆ ಮಗುಗೆ ಮಿಷಿನ್ ಫಿಟ್ ಮಾಡಿ 6ನೇ ತಿಂಗಳೊಳಗಡೆ ಮಗುಗೆ ತರಬೇತಿ ಕೊಡಬೇಕಾಗುತ್ತೆ. ಸೊ ಮಿಷಿನ್ ಕೊಟ್ಟು ಮಗುನ ತರಬೇತಿ ಕೊಟ್ಟರೆ ಈಗ ಯಾವುದೇ ಮಗುನೂ ಕಿವುಡ್ರು ಅಥವಾ ಮೂಗ್ರಾಗಲಿ ಆಗೋದಿಲ್ಲ. ಸೊ ಎಲ್ಲ ಮಕ್ಕಳು ಮಾತಾಡ್ತಾರೆ, ಕಿವಿ ತೊಂದರೆ ಇರೋ ಮಕ್ಕಳು ಸಹ ನಾರ್ಮಲ್ ಮಕ್ಕಳ ಥರನೇ ಮಾತಾಡ್ತಾರೆ. ಕೆಲವು ಉಚ್ಚಾರಣೆ ದೋಷಗಳು ಕಾಣಿಸ್ಬೋದು, ಬಟ್ ಅದರ್ವೈಸ್ ಅವರೆಲ್ಲ ನಾರ್ಮಲ್ ಆಗುತ್ತೆ, ನಾರ್ಮಲ್ ಟೈಪೇ ಅವ್ರಿಗೆ ಕೇಳಿಸ್ಕೊಳ್ಳೋದಾಗಲಿ ಹೌದು, ಮಕ್ಕಳು ತುಂಬ ಚುರುಕಾಗಿರ್ತಾರೆ. ಸೊ ಕಿವಿ ತೊಂದರೆಯಿಂದ ಅವ್ರದ್ದು ಭಾಷೆ ಬೆಳವಣಿಗೆ ನಿಧಾನ ಆಗಿರುತ್ತೆ. ಸೊ ಬೇಗ ಗುರ್ತಿಡಿಯೋದ್ರಿಂದ ಮಕ್ಕಳಲ್ಲಿ ಬೇಗ ಇಂಟರ್ವೆನ್ಷನ್ಸ್ ಕೊಟ್ಟು ಅಂದರೆ ತರಬೇತಿ ಎಲ್ಲ ಕೊಟ್ಟು ಅವ್ರನ್ನ ಆಲ್ಮೋಸ್ಟ್ ಲೈಕ್ ನಾರ್ಮಲ್ ಥರನೇ ಸರಿಪಡಿಸ್ಬೋದು. ಕೆಲವು ತೊಂದರೆಗಳಲ್ಲಿ ಅವ್ರನ್ನ ಆಲ್ಮೋಸ್ಟ್ ನಾರ್ಮಲ್ ಟೈಪನ್ನೇ ತರ್ಬೋದು. ಎಸ್ ಡಾಕ್ಟರ್, ಈಗ ಈ ಶಬ್ದ ಮಾಲಿನ್ಯ ಅನ್ನುವಂತಹದ್ದು ಇಟ್ಸ್ ಅ ಮೇಜರ್ ಕಾಸ್ ಅಂತಲೇ ಹೇಳ್ಬೋದು ಪೊಲ್ಯೂಷನ್ ಇದು. ಸೊ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವ ಥರ ಎಚ್ಚರಿಕೆಯನ್ನು ವಹಿಸಬಹುದು ಡಾಕ್ಟರ್? ಓಕೆ, ಸೊ ಇದು ವಿಶೇಷವಾಗಿ ಈ ವಿಶ್ವ ಶ್ರವಣ ದಿನದಲ್ಲಿ ಈ ಥೀಮ್ ಇದೆ ಈ ಸಲ, ಅಂದರೆ ಆಕ್ಯುಪೇಷನಲ್ ನಾಯ್ಸ್ ಅಂತ ಹೇಳ್ತೇವೆ. ಸೊ ಕೆಲವು ಇಂಡಸ್ಟ್ರೀಸ್, ಈಗ ನಾವು ಮಂಗಳೂರು ಅಥವಾ ಈ ಕೋಸ್ಟಲ್ ಏರಿಯಾದಲ್ಲಿ ನೋಡಿ ಅಥವಾ ಬೇರೆ ಯಾವುದೇ ಮೆಟ್ರೋಪಾಲಿಟಿಯನ್ ಸಿಟಿಯಲ್ಲಿ ನೋಡಿದಾಗ ತುಂಬ ಸೋರ್ಸಸ್ ಇರುತ್ತೆ ನಾಯ್ಸ್ಗಳು ಬರುವಂಥದ್ದು. ಈಗ ಒಂದು ವೆಹಿಕ್ಯುಲರ್ ಅಥವಾ ಟ್ರಾಫಿಕ್ ನಾಯ್ಸ್ ಇರುತ್ತೆ. ಸೊ ತುಂಬ NGOಗಳಾಗಲಿ ಕೆಲವು ಸಂಘಟನೆಗಳೆಲ್ಲ ಒಂದು ಕ್ಯಾಂಪೇನ್ ಎಲ್ಲ ಮಾಡ್ತಿದ್ದಾರೆ. ಯಾವುದು ವೆಹಿಕಲೆಲ್ಲ ಆನ್ ಮಾಡಬಾರ್ದು, ಸಿಗ್ನಲಲ್ಲೆಲ್ಲ ಆನ್ ಮಾಡೋದು ಅವಾಯ್ಡ್ ಮಾಡಬೇಕು, ಮತ್ತು ಕೆಲವು ರೂಲ್ಸ್ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸಿಟಿ ಏರಿಯಾಗಳಲ್ಲಿ ನಾಯ್ಸ್ ಸೋರ್ಸಸ್ ತುಂಬ ಇರುತ್ತೆ. ಒಂದು ಮಿಲ್ಸ್ಗಳಾಗಿರ್ಬೋದು ಅಥವಾ ಇಂಡಸ್ಟ್ರೀಸ್ಗಳಾಗಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಾಗಿರ್ಬೋದು. ಸೊ ನಮ್ಮಲ್ಲಿ ಸಾಮಾನ್ಯ ಕಾಣಿಸುವಂಥದ್ದು ಟ್ರಾಫಿಕ್ ನಾಯ್ಸ್ ಎಲ್ಲ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ 3-4 ತಿಂಗಳ ಹಿಂದೆ ಟ್ರಾಫಿಕ್ ಪೊಲೀಸಲ್ಲಿ ಕಿವಿ ತೊಂದರೆಗಳ ಬಗ್ಗೆ ಅಥವಾ ನಾಯ್ಸಿಂದ ಏನು ತೊಂದರೆಗಳು ಬರ್ಬೋದು ಅದ್ರ ಬಗ್ಗೆ ಎಲ್ಲ ಕ್ಯಾಂಪ್ ಎಲ್ಲ ಮಾಡಿ ಅವ್ರಿಗೆ ಪರೀಕ್ಷೆಗಳೆಲ್ಲ ಮಾಡಿದ್ವಿ, ಕಿವಿ ಪರೀಕ್ಷೆಗಳೆಲ್ಲ. ಸೊ ಅದ್ರ ಪ್ರಕಾರ ನೋಡುವಾಗ ಅಂದರೆ ಶಬ್ದ ಮಾಲಿನ್ಯ ಕೂಡ ಒಂದು ಸಿಗ್ನಿಫಿಕೆಂಟ್ ಆಗಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಶಬ್ದ ಮಾಲಿನ್ಯದಿಂದ ಬರುವಂಥ ತೊಂದರೆಗಳು ಯಾವ್ಯಾವುದು ಅಂತಂದರೆ ಕೆಲವು ಸಲ ಅವರಿಗೆ ಕಿವಿ ತೊಂದರೆ ಜೊತೆಗೆ ಕಿವಿ ಗುಯಿಗುಡೋದು ಅಂತ ಹೇಳ್ತೇವೆ, ಟಿನೈಟಸ್ ಅಂತ ಹೇಳ್ತೇವೆ. ಸೊ ಅದು ಕಂಟಿನ್ಯೂಯಸ್ ಅಂದರೆ ಯಾವುದೇ ಸೌಂಡ್ ಇಲ್ಲ ಆದರೂ ಕಿವಿ ಒಳಗಡೆ ಸೌಂಡ್ ಬರ್ತಾ ಇರುತ್ತೆ. ಹೌದು, ಈಗ ನಾವು ಈ ಸಿಟಿಯಲ್ಲಿ ಇದ್ದು ಆ ಪೊಲ್ಯೂಷನ್ ನಾಯ್ಸಸ್ ಎಲ್ಲ ಕೇಳಿ ಎಲ್ಲಿ ಅದು ಪ್ರಶಾಂತವಾದ ಜಾಗಕ್ಕೆ ಹೋದ್ರೆ ಅಲ್ಲಿ ನಮಗೆ ಅದು ಅನುಭವ ಆಗುತ್ತೆ. ಅದು ಕಿವಿ ಗುಯಿಗುಡೋದು ಅಂತ ಹೇಳ್ತೇವೆ. ಸೊ ಇದು ಬರೀ ಕಿವಿ ಮೇಲೆ ತೊಂದರೆ ಪರಿಣಾಮ ಬೀಳೋದಿಲ್ಲ, ಅದ್ರ ಜೊತೆಗೆ ನಮ್ಮ ಬ್ರೈನ್ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಅದರದ್ದು ಪರಿಣಾಮಗಳು ಕೂಡ ಇದೆ. ಸೊ ಹೈಪರ್ ಅಕ್ಯೂಸಿಸ್ ಅಂತ ಹೇಳ್ತೇವೆ, ಟಿನೈಟಸ್ ಮತ್ತು ಹೈಪರ್ ಅಕ್ಯೂಸಿಸ್ ಮತ್ತು ಕಿವಿ ತೊಂದರೆಗಳು ನಾಯ್ಸ್ ಇಂಡ್ಯೂಸ್ಡ್ ಆಗಿಯೇ ಬರುವಂಥದ್ದು ಇರುತ್ತೆ. ಮತ್ತು ಇತ್ತೀಚೆಗೆ ಈಗಿನ ಜನ್ರೇಷನಲ್ಲಿ ಮಕ್ಕಳಲ್ಲಿ ಅಥವಾ ಕಾಲೇಜ್ ಮಕ್ಕಳಲ್ಲಿ ಅವರು ಪರ್ಸನಲ್ ಮ್ಯೂಸಿಕ್ ಸಿಸ್ಟಮ್ ಯೂಸ್ ಮಾಡೋದು ಜಾಸ್ತಿ ಇರುತ್ತೆ. ಈಗ ಎಲ್ಲರೂ ಹೆಡ್ಫೋನ್ಸ್ ಯೂಸ್ ಮಾಡುವಂಥದ್ದು. ಸೊ ಹೆಡ್ಫೋನ್ಸ್ ಯೂಸ್ ಮಾಡುವಾಗ ಅವರು ಯಾವ ಲೆವೆಲಲ್ಲಿ ಸೌಂಡ್ ಇಟ್ಕೊಂಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟು. ಸೊ ಈಗ ಸ್ಟ್ರಾಂಗಾಗಿ 4 ಮೆಸೇಜ್ ಏನು ಕೊಡ್ಬೋದು ಈ ನಾಯ್ಸ್ ಅವೇರ್ನೆಸ್ ಆಗಲಿ ಅಥವಾ ಈ ವರ್ಷದ ವಿಶ್ವ ಶ್ರವಣ ದಿನದ ಪ್ರಯುಕ್ತವಾಗಿ, ಅಂದರೆ ಒಂದು ಪರ್ಸನಲ್ ಮ್ಯೂಸಿಕ್ ಸಿಸ್ಟಮ್ ಯೂಸ್ ಮಾಡುವಾಗ ಆದಷ್ಟು ನಿಮ್ಮ ವಾಲ್ಯೂಮ್ ಲೆವೆಲ್ನ ಮಾನಿಟರ್ ಮಾಡ್ಕೊಳ್ಳಿ. ಸೆಕೆಂಡು, ನಿಮ್ಮ ಸ್ಮಾರ್ಟ್ ಫೋನ್ಗಳಲ್ಲೇ ಕೆಲವು ಡೆಸಿಬಲ್ ಲೆವೆಲ್ ನೋಡೋವಂಥದ್ದಾಗಲಿ ಆ ಥರದ್ದೆಲ್ಲ ಮಾನಿಟರಿಂಗ್ ಅಥವಾ ಆ್ಯಪ್ಸ್ ಇರುತ್ತೆ. ನಿಮ್ಮ ಫೋನ್ ಔಟ್ಪುಟ್ ಲೆವೆಲ್ ನೋಡೋಕ್ಕೆ ಕೆಲವು ಆ್ಯಪ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡೋವಂಥದ್ದು. ಕಿವಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡು ರೆಗ್ಯುಲರ್ ಚೆಕಪ್ ಮಾಡುವಂಥದ್ದು. ಇವಾಗೆಲ್ಲ ಕೆಲವು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಸೊ ಅದರದ್ದು ಇವಾಗ ಕಂಡೀಷನ್ಸ್ಗಳು ಇನ್ಫೆಕ್ಷನ್ಸ್ ಆದಾಗಲ ಅಥವಾ ಕಿವಿಯಲ್ಲಿ ವ್ಯಾಕ್ಸ್ ಇದ್ದಾಗ ನಾವೇ ಕ್ಲೀನ್ ಮಾಡ್ಕೊಂಡು ಬಡ್ಸ್ ಹಾಕೋದು, ಈ ಥರ ಕೆಲವು ಪ್ರಾಕ್ಟೀಸಸ್ ಇರುತ್ತೆ. ನಾವು ಅದು ಮನೆಯಲ್ಲೇ ಮಾಡ್ಕೊಂಡು ಬಂದಿರುತ್ತೆ. ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ರೆಗ್ಯುಲರ್ ಆಗಿ ENT ಮತ್ತು ಆಡಿಯಾಲಜಿ ಸರ್ವಿಸಸ್ ಉಪಯೋಗ ಪಡಿಸ್ಕೊಳ್ಳೋಂಥದ್ದು. ಈಗೆಲ್ಲ ಹಾಸ್ಪಿಟಲ್ಗಳಲ್ಲೂ ಆ ಸರ್ವಿಸಸ್ ಇರುತ್ತೆ ಅದು. ಓಕೆ, ಸೊ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಶ್ರವಣ ದೋಷದ ಬಗ್ಗೆ ಅಥವಾ ಇದನ್ನು ಪ್ರಿಕಾಷನ್ಸ್ ತಗೊಳ್ಳೋದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಆದಷ್ಟು ಆಕ್ಯುಪೇಷನ್ನಿಂದ ಬರೋವಂಥದ್ದು ಅಥವಾ ಇಂಡಸ್ಟ್ರಿಯಲ್ ನಾಯ್ಸ್ ಬರೋವಂಥದ್ದು ಅಥವಾ ಪರ್ಸನಲ್ ಮ್ಯೂಸಿಕ್ ಸಿಸ್ಟಮಿಂದ ಬರೋವಂಥ ನಾಯ್ಸ್ ಸೋರ್ಸಸ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಲಿ. ಸೊ ಶಬ್ದ ಮಾಲಿನ್ಯ ಕೂಡ ಒಂದು ಸಿಗ್ನಿಫಿಕೆಂಟಾಗಿ ನಮ್ಮ ಆರೋಗ್ಯದ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಆದಷ್ಟು ಸೌಂಡ್ ಸೋರ್ಸಸ್ ಇದ್ದರೆ ಅವಾಯ್ಡ್ ಮಾಡೋದಾಗಲಿ ಅಥವಾ ಪ್ರಿಕಾಷನ್ ಆಗಿ ನಾವು ಫೋಮ್ ಟಿಪ್ಸ್ ಅಥವಾ ಇಯರ್ ಮಫ್ಸ್ ಅಂತ ಹೇಳ್ತೇವೆ ಅದನ್ನು ಯೂಸ್ ಮಾಡುವಂಥದ್ದಾಗಲಿ, ಮತ್ತು ನಾವು ಉಪಯೋಗಿಸೋಂಥ ಸೌಂಡ್ಸ್ ಆಗಲಿ ಮ್ಯೂಸಿಕ್ ಸಿಸ್ಟಮ್ ಆಗಲಿ ಅದನ್ನು ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟು. ಏನೇ ತೊಂದರೆ ಇದ್ದರೂ ಕಿವಿ ತೊಂದರೆಗಳೆಲ್ಲ ಇದ್ದರೆ ಆದಷ್ಟು ಚೆಕಪ್ ಮಾಡಿಸ್ಕೊಂಡು ಮಾಡೋವಂಥದ್ದು. ಓಕೆ,
ಎಸ್ ಡಾಕ್ಟರ್, ನೀವು ಶ್ರವಣ ದೋಷದ ಬಗ್ಗೆ ಮತ್ತು ಹಿಯರಿಂಗ್ ಏಡ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.